ನಾರದರು ಅಲ್ಲಿವರೆಗಾಗಿ ಬಂದರಂತೆ. ನಾರದರು ಆಡಿದ ಮಾತು ಧರ್ಮರಾಜನಲ್ಲಿ ನಿಮ್ಮ ತಂದೆಯವರಿಗೆ ಅಂದ್ರೆ ಪಾಂಡು ಚಕ್ರವರ್ತಿಗಳಿಗೆ ಸದ್ಗತಿ ಸಿಗಲಿಲ್ಲ ಅಂತ ಹೇಳಿದ್ರಂತೆ. ಸದ್ಗತಿ ಸಿಗುವುದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಏನು ನಾರದರೇ ಹೇಳಿದ ಮಾತು, ರಾಜ ಸೂಯಾಧ್ವರವನ್ನು ಮಾಡಿದೆ ಅಂತಾದ್ರೆ ಖಂಡಿತವಾಗಿ ನಿನ್ನ ತಂದೆಗೆ ಸದ್ಗತಿ ಸಿಗುತ್ತದೆ ಅಂತ. ಅದೇ ಪ್ರಕಾರವಾಗಿ ರಾಜಸೂಯಕ್ಕೆ ಬೇಕಾಗಿ ಕರೆಯುವುದಕ್ಕೆ ಇಂದ್ರಸೇನ ಬಂದ. ಅವನಲ್ಲಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಅವನಿಗೆ ವಸತಿ ವ್ಯವಸ್ಥೆ ಮಾಡಿದ್ದೇನೆ. ನಾಳೆ ಬೆಳಿಗ್ಗೆ ನಾನು ಹೌದಾ ಹೊರಟೆ. ನಿಲ್ಲಿ ಈಗ ಬಂದೆ ನೀನು ಅದು ಹೇಳಿ ಬಂದು ಬಿಡ್ತೇನೆ ಸಖಿಯರಲ್ಲಿ. ನಾಳೆ 4 ದಿನ ನಾನು ಇರುವುದಿಲ್ಲ, ಮತ್ತೆ ಎಲ್ಲ ನೀವೇ ನೋಡ್ಕೊಂಡು ಸೀರೆ ಇದೆ ಸಾಕು, ಮತ್ತೊಂದು ಹೇಳ್ತಾ ನೀನು ನೀವಲ್ಲೆಲ್ಲ ಹೊರಟ್ರಲ್ಲ ಧರ್ಮರಾಜ ಇದ್ದಲ್ಲಿಗೆ ರಾಜಶ್ರೀ ಆಗತ್ತೆ. ನಾನು ಇಂದ್ರಪ್ರಸ್ಥಕ್ಕೆ ಹೋಗುದು. ನಾನು ಅಲ್ಲಿಗೆ ಬರೋದಲ್ವಾ ಮತ್ತೆ? ನಿನ್ನ ಯಾರು ಕರೆದಿದ್ದಾರೆ ಅಲ್ಲಿ? ನಿಮ್ಮನ್ನು ಕರೆದಿದ್ದಾರಲ್ಲ. ನನ್ನ ಕರೆದ್ರೆ ನಾನು ಹೋಗ್ಬೇಕು? ನಿಮ್ಮ ಕರೆದ್ರೆ ನಮಗೆ ಸಾಕಾಗ್ತದೆ. ನೋಡಿ ಯಾವ ಆಮಂತ್ರಣ ಪತ್ರಿಕೆ ನೋಡಿ ನಿಮ್ಮ ಹೆಸರೊಂದೇ ಬರೆಯುವುದು, ಹಿಂದೆ ಶ್ರೀಮತಿ ಮತ್ತು ಶ್ರೀ, ನಮ್ಮ ಹೆಸರು ಬಂದಾಯ್ತು. ನನ್ನ ಶ್ರೀಮತಿ ತುಂಬಾ ಜನ ಇದ್ದಾರಲ್ಲ. ನನ್ನಲ್ಲಿಗೆ ಬಂದದ್ದಲ್ವ? ಸುಮ್ಮನೆ ಬರಬೇಕು ಅಂತ ಹೇಳಿಲ್ಲ. ಯಾರಿಗೆ ಆಮಂತ್ರಣ ಉಂಟು ಅವ್ರು ಮಾತ್ರ ಹೋಗ್ಬೇಕು. ಅಯ್ಯೋ ದೇವ್ರೆ, ನಿಮಗೆ ಹೆಂಗಸರಿಗಾಗಿ ಏನು ಬರುವ ಮನಸ್ಸುಂಟ? ಗಂಡನಿಗೆ ಹೇಳಿದ್ರು ಸಾಕು, ಪಕ್ಕದ ಮನೆಗೆ ಹೇಳಿದ್ರು ಸಾಕು, ಅತ್ತಿಗೆ ನಾನು ಬರ್ತೇನೆ ಅಂತ ಬಂದ್ಬಿಡ್ತೀರಿ ನೀವು. ಕೇರಿಯ ಕೊನೆಯ ಮನೆಗೆ ಆಮಂತ್ರಣ ಬಂದರೂ ಹೋಗ್ಬೇಕಾದ್ರೆ ನೀವು ಹೋಗ್ತೀರಿ. ಹೋಗಬಾರದು ಅಂತಿದ್ರೆ ನಿಮ್ಮನ್ನೇ ಭೇಟಿಯಾಗಿ ಆಮಂತ್ರಣ ಕೊಟ್ಟು ನೀವು ಹೋಗೋದಿಲ್ಲ. ಒಂದು ವಿಚಿತ್ರ ಕಾಯಿಲೆ ನಿಮ್ಗೆ ಹೆಂಗಸರಿಗೆ. ನಮಗೆ ಕೆಲವು ದಿನ ಎಲ್ಲ ಹೋಗಲೇಬಾರದು ಅಂತ ಸಮಸ್ಯೆ ಎಲ್ಲ ಇದ್ದಿರ್ತದೆ. ಅದೆಲ್ಲ ಬಾಯ್ಬಿಟ್ಟು ಹೇಳಲಿಕ್ಕೆ ಆಗುದಿಲ್ಲ. ತಿಂಗಳಿಗೆ ಒಂದು 4-5 ಬಾರಿ ಆ ಸಮಸ್ಯೆ ಬರ್ತದೆ, ಒಮ್ಮೆ ಮಾತ್ರ. ಅದೆಲ್ಲ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಲೆಕ್ಕಾಚಾರ ನಾವು ಮಾತ್ರ ಇಟ್ಕೊಳ್ಳೋದು. ನಮ್ಗದರ ಗೊತ್ತಿಲ್ಲ. ನೋಡು, ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ರಾಜಸೂಯಾತ್ವರಕ್ಕಾಗಿ ಅಲ್ಲವೇ ಅಲ್ಲ, ಮತ್ತೆ ರಾಜಸೂಯಾತ್ವರದ ಪೂರ್ವ ಸಿದ್ಧತೆಗಾಗಿ ಮಾತುಕತೆ ಕರೆದಿದ್ದವ. ಮಾತುಕತೆಗ ನೀವು ಹೋಗ್ಬನ್ನಿ ನಾನು ಬರ್ತೇನೆ. ಊಟಕ್ಕಾದ್ರೆ ಆಮೇಲೆ ಒಟ್ಟಿಗೆ ನಾನು ಬರ್ತೇನೆ. ಹಾಗಾದ್ರೆ ಅವನನ್ನ ಆಚೆ ಕಳಿಸುವಾಗ ಈಚಿಂದ ಮತ್ತೊಬ್ಬ ಬಂದ. ಹೌದಾ? ಮಾಗದನ ಸೆರೆಮನಿರುವಂತ ಸೆರೆಯಾಳು ಅಂತೆ ಆತ. ಸೆರೆಯಾಳ? ಹೌದು.